ಓಂ ಸಾಯಿ ಕ್ರಿಯೇಷನ್ ಪ್ರಸ್ತುತಿಯ ಭಕ್ತಿ ಸಂಜೀವಿನಿ ಆಧ್ಯಾತ್ಮಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಭಟ್. ಇಡೀ ನಮ್ಮ ಕರ್ನಾಟಕವನ್ನು ಒಂದು ಮನೆಯನ್ನಾಗಿ ಪರಿಗಣಿಸಿದರೆ ಅದರಲ್ಲಿ ದೇವರ ಕೋಣೆ ನಮ್ಮ ತುಳುನಾಡು. ನಮ್ಮ ತುಳುನಾಡಿನ ಉದ್ದಗಲಕ್ಕೂ ಅಲ್ಲಲ್ಲಿ ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು, ನಾಗದೇವರ ಸಾನ್ನಿಧ್ಯ, ದೈವಸ್ಥಾನಗಳು ಕಂಗೊಳಿಸಿ ತಮ್ಮ ಕಾಣಿಕವನ್ನು ಬಿಂಬಿಸುತ್ತಿದೆ. ಈ ಕ್ಷೇತ್ರಗಳಲ್ಲಿ ಒಂದಾಗಿರುವ ಭ್ರಮರಾಂಬಿಕಾ ಧರ್ಮ ಚಾವಡಿ ತಟ್ಯ ಮಂಗಳಾಪುರ ಶ್ರೀ ಕ್ಷೇತ್ರದ ಆಶಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಶ್ರೀದೇವಿಗೆ ಚಿನ್ನದ ರಥೋತ್ಸವ ಸೇವೆ ಹಾಗೂ ಶರವು ಮಹಾಗಣಪತಿ ದೇವಸ್ಥಾನದಲ್ಲಿ ಗಣಪತಿ ದೇವರಿಗೆ 108 ಕಾಯಿಯ ಗಣಹೋಮ ಸೇವೆಯು ನಡೆಯಿತು. ಈ ಪುಣ್ಯ ಕ್ಷಣಗಳನ್ನು ನೋಡಿ ಕಣ್ತುಂಬಿಸೋಣ. ಸಂಪೂರ್ಣ ಗಣಪತಿ ದೇವರ ಚಿತ್ತಕ್ಕೆ ಬರಬೇಕು. ಅದೇ ರೀತಿಯಲ್ಲಿ ಎಲ್ಲ ಪರಮಾತ್ಮನ ಚಿತ್ತಕ್ಕೂ ಕೂಡ ಬರಬೇಕು. ನಿಮಗೆಲ್ಲ ಉತ್ತಮ ಆರೋಗ್ಯ ಕೊಡಬೇಕು, ದೀರ್ಘಾಯುಷ್ಯ ಕೊಡಬೇಕು. ನಿಮ್ಮ ಉದ್ಯೋಗದಲ್ಲಿ ಉತ್ತರೋತ್ತರ ನಿಮಗೆ ಶ್ರೇಯಸ್ಸಾಗಬೇಕು. ಕುಟುಂಬದವರಿಗೆಲ್ಲರಿಗೂ ಕೂಡ ಕ್ಷೇಮ, ಸ್ಥೈರ್ಯ, ವಿಜಯ, ಆಯುರಾರೋಗ್ಯ, ಐಶ್ವರ್ಯಾಭಿವೃದ್ಧಿ ಕೊಟ್ಟು ಸಂಪೂರ್ಣ ಕಾಪಾಡುವಂಥ ಜವಾಬ್ದಾರಿ ನಂಬಿಕೊಂಡು ಬಂದಿರತಕ್ಕಂಥ ಗಣಪತಿ ದೇವರ ಪಾದಾರವಿಂದಕ್ಕೆ, ಅದೇ ರೀತಿಯಲ್ಲಿ ಪರಮಾತ್ಮನ ಪಾದಾರವಿಂದಕ್ಕೆ ಸ್ವಾಮಿ ಇದಂ ಪರಮಯ ತೇನವೇ ಸುಫಲಾಪ್ತಿ ಭವೇತ್ ಜನ್ಮನಿ ಜನ್ಮನಿ ಮಹಾಕಾಯ ಕೋಟಿ ಸುನಸಹಸ್ರವ ಅವೈಜ್ಞಂ ಗುರುವೇ ದೇವ ಸರ್ವಕಾರ್ಯೇಷು ಸರ್ವದಾ.
ಮಂಡಲಕ್ಕೆ ಒಂದೊಂದು ಆಹುತಿಯನ್ನು ಕೂಡ ಲಕ್ಷ್ಮೀನಾರಾಯಣರು ಸಹಸ್ರಾಂತ ಭಾವನೆ ಮಾಡಿಕೊಂಡು ಪ್ರಸನ್ನವಾಗಿ ಸ್ವೀಕರಿಸಿದ್ದಾರೆ. ಎಲ್ಲರೂ ಕೂಡ ಉತ್ತಮ ಆರೋಗ್ಯ ಕೊಡಬೇಕು, ದೀರ್ಘಾಯುಷ್ಯ ಕೊಡಬೇಕು, ಉದ್ಯೋಗದಲ್ಲಿ ಉತ್ತಮ ಶ್ರೇಯಸ್ಸಾಗಬೇಕು, ಐಕ್ಯಮತ್ಯ ಎಲ್ಲ ಕ್ಷೇಮ ಸ್ಥೈರ್ಯ ವಿಜಯ ಆಯುರಾರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಸಂಪೂರ್ಣ ಕಾಪಾಡುವಂಥ ಜವಾಬ್ದಾರಿ ನಂಬಿಕೊಂಡು ಬಂದಿರತಕ್ಕಂಥ ಗಣಪತಿ ದೇವರ ಪಾದಾರವಿಂದಕ್ಕೆ ಅದೇ ರೀತಿ ಪರಮಾತ್ಮನ ಪಾದಾರವಿಂದಕ್ಕೆ ವಕ್ರತುಂಡ ಮಹಾಕಾಯ ನಮಸ್ಕಾರ ಹಾಕಿ ನಮಸ್ಕಾರ ಮಾಡಿದ್ವಿ ವಾಕ್ಯ
ಜಾಗ ಉತ್ತಮವಾಗಿ ಅದರ ಜಾತಿಯ ಸುಮಾರು ಅನುಗ್ರಹ ತ್ರಿಮೂರ್ತಿಗಳು ಗಣಪತಿಯಲ್ಲಿ ಪಟ್ಟು ಕೊಟ್ಟಿದ್ದು ಆತ ವಿಘ್ನಲ್ಲಿ ನಿವಾರಣೆ ಮಹಾದೇವ ಪ್ರಕೃತವರ ತ್ರಿಮೂರ್ತಿ ಅನುಗ್ರಹದವರ ಗಣಪತಿ ಗುರು ಗಣಪತಿ ಇಲ್ಲ ದೇವಿ ಆ ದೇವರನ್ನ ಸೇವೆ ಮಾಡಲು ದೇವರಲ್ಲಿ ಪರಾದೇವಿ ದೇವರೇ ಎಂಗಳು ಇಚ್ಚಿನ ಸೇವೆ ಕೊಡುವುದು ನೀರವನ್ನೇ ಎಂಗಳಾಗಿ ಕೊಡಲು ಮಲ್ಪಾಡು ಕೈ ಬಂದ ಕೆಂಪುನಾಡಿಗೆ ಮಾತ್ರ ಮುಖ್ಯ ಮಂದಿ ಗುರು ಬಂದವರ ದೇವರನ್ನು ಈ ದಿನ ಆ ದೇವರನ್ನ ಸೇವೆ ಮಾಡ್ತಾರೆ ಆ ಕ್ಷೇತ್ರ ಉದ್ಧಾರಗಳು ತಪ್ಪಿದಾಗ ಈಗ ಮಾತಾ ಬೇರೆ ಮಾತಾ ಬರ್ತೀನಿ ಅದೇ ಸಭೆ ಅಂತೇಳಿ ಜಾಗೃತಿ ನಿವಾರಣೆ ಮಾಡ್ತಾರೆ ಮಹಾಗಣಪತಿ ದೇವರಿಗೆ ಇದ್ದೇನೆ ಅಗ್ನಿ ಮಧ್ಯ ಲಿಂಗ ಮಧ್ಯ ಶಕ್ತಿ ಮಧ್ಯ ರಾಜ್ಯ ವ್ಯಾಪಾರ ಅಂದರೆ ಸಹಸ್ರ ಸಂಖ್ಯೆಯಲ್ಲಿ ಆವತ್ತಿನ ಸಹಸ್ರಾಂಗದಲ್ಲಿ ಒಂಜಿ ಹೋಮ ಅನ್ನಗ ಆ ದೇವರಿಗೆ ಪ್ರತ್ಯೇಕ ಆರು ಪೂರ್ಣಾವತಿ ಕಾಲದಲ್ಲಿ ಐದು ಇಟ್ಟಿದ್ದು ಆ ಪೂರ್ಣಾವತಿ ಹತ್ತು ಬಂತು ಒಂಜಿ ಕ್ಷೇತ್ರದಲ್ಲಿ ಮಹಾಪೂಜೆ ಅನ್ನಗ ದೇವರ ಪ್ರಸನ್ನರಾದ ಜನಗುಣ ಭಕ್ತಿಗೆ ಹತ್ತು ಬಂತು ಇದಕ್ಕೆ ಮಹಾಪೂಜೆ ಎಲ್ಲ ಸರ್ವಮತ ಸೇವೆ ಪೂರ್ಣಾವತಿ ಸೇವೆ ಮಾತ್ರ ದೇವರ ಕೊಲ್ಲೂರು ಮಲ್ಪಾವತಿ ನಿಪುಣ ಸೇವೆ ಆ ಜಾಗ ಮಾತ್ರ ಚಂದ್ರರಲ್ಲಿ ತಡೆ ಆ ಕ್ಷೇತ್ರದ ಸಂಬಂಧ ಮಾತ್ರ ಆ ಕ್ಷೇತ್ರ ಅಭಿವೃದ್ಧಿ ಮಾಡ್ತಾರೆ ಶಕ್ತಿ ಅಂಚನೆ ನೆಚ್ಚಿನ ಬೇರೆ ಜಾಗ ಅವರು ಅಂಚನೆ ನಿತ್ತು ಮಾಡ್ಕೊಂಡು ಬೇಲೆ ಅವರು ಇರುವಲ್ಲ ಅಭಿವೃದ್ಧಿ ಬೇಲೆ ಅವರು ಇಕ್ಕಲ ಕೈದ ಕ್ಷೇತ್ರ ಬಲಗಾರ ಕೊಡ್ತಾನೆ ಶಕ್ತಿ ಯಶಸ್ಸು ಇಕ್ಕು ಬಿಡ್ತಾನೆ ಧನಬಲ ಮಿತ್ರ ಆ ಕ್ಷೇತ್ರದ ಬೆಳಗಾದ ಕೊಟ್ಟು ಮಾತ್ರ ಸ್ವಲ್ಪನ ಒಟ್ಟರೆ ಅನುಗ್ರಹ ಮಾಡ್ತೀವಿ ಆ ಮಹಾಗಣಪತಿ ಸರ್ವೇಶ್ವರ ಮಿಕ್ಕ ಕ್ಷೇತ್ರ ದೇವರು ಮಾತ್ರ ಮಿಕ್ಕಲಿಗೆ ಪುಣ್ಯ ಬಲ ಆ ಕ್ಷೇತ್ರ ಕೊಟ್ಟಿನ ಶಕ್ತಿ ಸರ್ವೋತ್ತರ ಮನಸ್ಸಂಗ ಭ್ರಾಮರಿ ಕಟಿಲೇಶ್ವರಿ ಅಂಬೆ ಬಂಗಾರದ ತೇರಿಡು ಮಲ್ಲಿಗೆ ದೈತೋಡು ಬೆಳಗುನ ದುರ್ಗಾಂಬಿಕೆ ಶಾಂಭವಿ ಶಂಕರಿ ಶ್ರೀ ಭಗವತಿ ಭ್ರಮರಾಂಬೆರೇನ ಈ ಪುಣ್ಯಕ್ಷೇತ್ರದ ಬ್ರಹ್ಮ ಕಲಶೋತ್ಸವನೇ ಸರ್ವ ಮಂತ್ರಾತ್ಮಿಕೆ ಸರ್ವ ಶಕ್ತಿಲಯೀರೆ ಸರ್ವ ಮಂಗಲೇ ದೇವಿ ಕಟಿಲೇದ ಪುರ ನಿಲಯೇ ಸರ್ವ ಮಂತ್ರಾತ್ಮಿಕೆ ಸರ್ವ ಶಕ್ತಿಲಯೀರೆ ಸರ್ವ ಮಂಗಲೇ ದೇವಿ ಕಟಿಲೇದ ಪುರ ನಿಲಯೇ ಏ ಪೊಲೈರೆ ನಾ ಸೇವೆನ ಮಲ್
ಪ್ರಾರ್ಥನೆ ಮತ್ತು ಸಾನ್ನಿಧ್ಯ ಪ್ರಕಾರ ಗೋಡೆ ಮಹಾಗಣಪತಿ ದೇವರಿಗೆ ಸೇರಿಕೊಡ್ತೇನೆ ಚಿನ್ನಗಳಿಗೆ ಅಪಗಡ ಉಳ್ಳಾದಿನ ನಡೆಯಿಟ್ಟು ರಾಜನ ಶಕ್ತಿನ ಯೋಗನ ಭಾಗ್ಯನ ಬಂಧುನ ಅಲ್ಲ ಉಳ್ಳಾದಿನ ಅಪಗಡ ಉಳ್ಳಾದಿನ ನಡೆಯಿಟ್ಟು ದೇವರು ದಾದ ಏರು ಬೇರೆ ವ್ಯತ್ಯಾಸ ಮೇಲೆ ಬಂದಿದ್ದು ಹೆಚ್ಚಿನ ವಿಚಾರಗಳು ಈ ದಿನನಿತ್ಯದ ಪೂಜೆಯ ಸಂಕಲ್ಪ ಪ್ರಕಾರ ಉಳ್ಳಾದಿ ಸ್ವರ್ಣ ಕಲಶ ಸಮರ್ಪಣ ಮಂದಿನ ಚಿನ್ನ ಅದನ್ನ ಚಿಂತಿನ ದಿನ ಇನಿ ಅಕಟೀಲ ಕ್ಷೇತ್ರ ಧರ್ಮಚಾವಡ ತಟ್ಟಿನ ಸದಸ್ಯನ ಅಂಚಿನ ಧರ್ಮಚಾವಡದ ತೀರ್ಥ ಅಕಟೀಲು ಕ್ಷೇತ್ರ ಅಪ್ಪೆ ಚಿನ್ನದ ರಥೋಸ ಆ ರೀತಿಯ ಆಡಂಬರದ ಸೇವೆ ಕೊನೆಚ್ಚಿನ ಸೇವೆ ಸಂಪೂರ್ಣವಾದ ಸ್ವೀಕಾರ ಮತ್ತೊಂದು ದಾದವಾದ ಸಂಕಲ್ಪಗಳನ್ನು ಲೋಕ ಕಲ್ಯಾಣ ಅಥವಾ ಮುಖ್ಯವಾದ ಕೆಂಪು ಓಯತ್ಕಾರಣದ ಶುದ್ಧೀಕರಣದ ಲೋಕನ ಉಳ್ಳಾದಿ ಕಾತುನದ ತಜ್ಜದ ಮಂಡಲಕ್ಕೆ ಕಿಂಚಿತ್ತು ಆ ಕಾಲದಲ್ಲಿ ಈ ಜಾಗ ಮಟ್ಟಿಗೆ ಅನುಗ್ರಹ ಕೊಟ್ಟು ಎಂಗಳ ಕೈಟಿ ಇದು ಮಾತ್ರ ನಡಬಾಂದಿಲ್ಲ ಅಪಗಣಗ ಸೃಷ್ಟಿ ಮಲ್ತಿನ ಅವತ್ತು ಲೆಕ್ಕೊಂಡು ಅಪಗಣ ಸೃಷ್ಟಿ ಮಾಯಿಗೆ ಉಳ್ಳಾದಿ ಗೋಚಾರಿಕೆಯ ಪ್ರಕಾರ ನೀನು ಕೊಟ್ಟು ಸೇವೆ ಹೆಂಚಿನ ಪಡೆದ ಮಾಯಿಗೆ ತಿಳಿದಪ್ಪು ಅಪಗಣಗ ನನಮಿತ್ತ ಕಾಲದ ಆ ಸೇವೆದ ಸಂಪೂರ್ಣ ಫಲಾನುಗ್ರಹನ ದೇವರ ಎತ್ತಾದು ಕೊಟ್ಟು ತಟ್ಟೆದ ಸದಸ್ಯರ ಭಕ್ತರ ಕಾವಡ ಭಜನಾಮಣೆ ತಗ್ಲೇಗ ಅತನ ಇಷ್ಟಾರ್ಥನ ಮಾತ ಸಿದ್ಧಿ ಮಲ್ಪಾದ ಕೊಟ್ಟು ವೇತರ್ಕ ಕುಂದುಕೊರತೆ ಕರದ ಲೆಕ್ಕ ಇಷ್ಟಾರ್ಥನ ಮಾತ ಸಿದ್ಧಿ ಮಲ್ಪಾದ ತಟ್ಟೆದ ಮಹಾಗಣಪತಿ ನಾಗದೇವಿ ರಕ್ತೇಶ್ವರಿ ಸಂದೆ ತಡೆದ ಮಾಯಕಾರ ಕ್ಷೇತ್ರ ಪಾಲಕನ ಅನುಗ್ರಹ ಮಾತಾ ಸದ್ಭಕ್ತರನ್ನ ದಾದಮಾತರನ ಲೋಕ ಕಲ್ಯಾಣದ ನೀಡುವ ಕೈಟ ಆವಡ ಅನ್ನ ಪೂರ್ಣೇಶ್ವರಿ ಸ್ವರೂಪೊಳ್ಳ ದೇವರ ಮೇಲೆ ಅನುಗ್ರಹಗೊಂಡು ಜಾಗದ ವಿಚಾರಲಾತೆ ಅಪ್ಪ ಉಳ್ಳಾದಿ ಮಸ್ತು ತಡೆ ಅಂತ ಬಂದ ವಿಚಾರ ಉಂಟು ಅಪಗಣಗ ಐನು ಮಾದ ತಡೆ ಬರ್ತದ ನನ್ನತ್ತ ಮಿತ್ತ ಕಾಲಗ ಅಪ್ಪೆಲ್ಲ ಉಳ್ಳಾದಿಲ್ಲ ಒಂಜಿ ಆ ರಥವನ್ನು ಏರು ನಂಚಿನ ಪೊರ್ತು ಕಡೆಗೆ ಗಿಣಿ ಆ ಸ್ವರ್ಣ ರಥ ಏರು ಗಡಿಗೆ ದೇವರ ನನ್ನತ್ತಾತ ಕಾಲಗೆ ಇಂಕ್ಲೆಗೆ ದೇವರ ಎಡ್ಡ ಮಲ್ಪಾದು ಕೊರಡು ಮಾತ ಗ್ರಾಮ ರಾಜ್ಯ ರಾಷ್ಟ್ರ ಲೋಕಗೆ ಸುಖ ಶಾಂತಿ ನೆಮ್ಮದಿ ವೃದ್ಧಿ ಮಲ್ಪಾದು ಇಷ್ಟಾತನು ಮಾತ ಸಿದ್ಧಿ ಮಲ್ಪಾದು ಇನಿಯಂಗಳು ಕೊರ್ಪುನಂಚಿನ ಸೇವಿನ ಸಂಪೂರ್ಣ ದಾದಿತ್ತಲ್ಲಿ ಎಂಕಲ ಕೈದಿಂದ ಆತಿನ ನಮ್ಮ ಮಲ್ಪ ಒಂದು ಬಂದಿನ ವಿಚಾರದಿ ಒಂದು ಎನ್ನಾಂದು ಬಂದಿನ ವಿಚಾರ ಇದ್ದಂತೆ ತಾಯಿ ಉಳ್ಳಾದಿನ ಪಾದಚಿತ್ತಾಗ ಪಾರ್ತು ಕೊಡ್ತು ಸದ್ಭಕ್ತರ ಒಂಜಿ ರಥೋತ್ಸವದ ಸೇವೆ ಮಾತ ಪಾಲ್ಪಡೆ ಇರಲೇರು ಅಕನ ಮನಸ್ಸದ ಅಭಿಲಾಷೆಗಳು ಮಾತ ದಾದೊಲ್ಲನ ದಾದ ಮಾತ ಅಡೆತಡೆಲು ಮಾತ ಉಲ್ಲನ ಐದು ಮಾತ ನಿವಾರಣೆ ಮಲ್ಪಾದ ಸಾನ್ನಿಧ್ಯ ಪ್ರಕಾರ ದೇವರು ಉತ್ತರೋತ್ತರ ಅಭಿವೃದ್ಧಿ ಮಲ್ಪಾದ ಇಪ್ಪುನ ಸ್ಥಳವಾಸಿದಕ್ಲೆಗ್ಲ ಮಾತ ದೇವರ ಎಡ್ಡ ಮಲ್ಪಾದ ಕೊರಡು ಪಂಪನ ಪ್ರಾರ್ಥನೆ ದಿವೊಂದು ಸರ್ವಶಕ್ತಿಯ ಮಾತ ಅಪ್ಪೆ ಕೊಲ್ಲೂರು ಮೂಕಾಂಬಿಕೆ ಅಪ್ಪೆಲ್ಲ ದುಮೂತಿ ಇಟ್ಟಿದ್ದಿ ಒಂದು ರಾಜರಾಜೇಶ್ವರಿ ಅಪ್ಪೆನ ದುಮೂತಿ ಒಂದು ಅಂಚನೆಗಳ ಮಂಗಳಾಂಬಿಕೆ ಮಾರಿ ಬಿಡುತ್ತ ಹನುಮಂತ ದೇವರನ್ನು ವೈದ್ಯನಾಥನ ವೈದ್ಯರಲೇನೆ ಅಲ್ಪ ಸತ್ಯವದ್ನಾದಿ ಅಂಚನೆ ನಟೈಪುನಂಚಿನ ಸರ್ವಶಕ್ತಿಯನ್ನು ಮಾತದು ಮುದಿಯುವುದು ತಡ್ಯದ ಇರುವೇರು ಸತ್ಯವುಳ್ಳಾತೆ ನನತ್ತ ನಿತ್ಯ ಕಾಲಗೈ ಮಾತ ಇನಿ ಪದ್ನಾಜಿ ಕಲೆ ಜಿಂಜಿದ ಅನುಗ್ರಹ ಕೊರದು ಉಲ್ಲಾದಿನ ನಡೆತ ಒಂಜಿರ ಗಂಧ ಪ್ರಸಾದ ಈ ಸರಸಾನ್ನಿಧ್ಯ ಎತ್ತನ ಪೊರ್ತುಗು ಪರಿಪೂರ್ಣ ಪದ್ನಾಜಿ ಕಲೆ ಜಿಂಜಿದ ಸಾನ್ನಿಧ್ಯ ಬೆಳಗಾವನಂಚಿನ ಸದ್ಭಕ್ತರ ಇಷ್ಟಾರ್ಥದ ಮಣ್ಣಾವಡು ಕಟಿಲ ಉಲ್ಲಾದಿನ ಒಂದು ನಡೆಯಾವಡು ಅನ್ಪನ ವಿಚಾರದಿ ಒಂದು ಇನಿತ ಸೇವೆಯನ್ನು ಕೊಲ್ಲುಡೆ ಸ್ವೀಕಾರ ಮಾಡ್ಕೊಳ್ಬೇಕಂತ ಭಕ್ತಿದ ಪ್ರಾರ್ಥನೆ ಕೊಡಲಿಲ್ಲ.
ಮಲಗಿದಾಗ ಹಲವು ಆಭರಣಗಳು ಜಲವಾಗಿ ಮರುಳು ಮಾಡಿಕೊಂಡೆಯ ದೇವಿಗೆ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಮರುಳು ಮಾಡಿಕೊಂಡೆಯ ದೇವಿಗೆ ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಮರುಳು ಮಾಡಿಕೊಂಡೆಯ ದೇವಿಗೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ಎಡೆಗೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ಕೊಡೆಯ ಮೇಲೆ ಲಘುವಿಯಾಗಿ ಬಿರಡೆ ಮುಂದಾಡಿ ಹೊರಡು ಮಾಡಿದೇವಿ ഇരുಳು ಹಗಲು ಏಕವಾಗಿ ಹರಿಯುವುದಿಲ್ಲ ಬಿಡದೆ ಹೊರಡು ಮಾಡಿಕೊಂಡೆಯ ದೇವಿಗೆ ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆ ಎಂದೆಂದಿಗೂ ಮರೆಯ ನಿನ್ನ ಆನಂದದಿ ಜನರಿಗೆ ಕತ್ತು ತೋರಿಸುವ ನೀನ ಪುರಂದರ ವಿಠಲರಾಯನ ಕರುಳು ಮಾಡಿಕೊಂಡೆ ಆಯ ದೇವಿಯೇ ഇരുಳು ಹಗಲು ಏಕವಾಗಿ ಹರಿಯುವುದಿಲ್ಲ ಬಿಡದೆ ಕರುಳು ಮಾಡಿಕೊಂಡೆ ಆಯ ದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮರುಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕಿ ದೇವಿ ನಾರಾಯಣೀ ನಮೋಸ್ತುತೇ ನಾರಾಯಣೀ ನಮೋಸ್ತುತೇ ಭಕ್ತ ಸುರ ತರುಣಾತೆ ಶ್ರೀದೇವಿಯಲಿ ಆ
ಪ್ರಸಿದ್ಧ ದೇವಸ್ಥಾನಗಳಲ್ಲಿ ನಡೆಯುವ ವಿಶೇಷ ಪೂಜೆ ಕಾರ್ಯಕ್ರಮ ಇವೆಲ್ಲದರ ಸಂಪೂರ್ಣ ಚಿತ್ರಣ ಭಕ್ತಿ ಸಂಜೀವಿನಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ. ನಮ್ಮ ವಾಹಿನಿಯ ಚಂದಾದಾರರಾಗದಿದ್ದರೆ ಇದೀಗಲೇ ಬೆಲ್ ಐಕನ್ ಒತ್ತಿ ಚಂದಾದಾರರಾಗಿ.